ನಾವು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಆ ವಿಡಿಯೋಗಳು ಇಲ್ಲಿ ಅಪಿಯರ್ ಆಗ್ತದೆ. ಓಕೆ, ಸೊ ಎಲ್ಲಿಂದ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಭಾಗದಿಂದ ಅಪ್ಲೋಡ್ ಮಾಡ್ತೀವಿ. ನಾವು ಚಾನಲ್ನ ಹೊಂದುವಂತ ಜಾಗ ಇದು, ಚಾನಲ್ನ ಕ್ರಿಯೇಟ್ ಮಾಡುವಂತ ಜಾಗ ಇದು. ಈ ಜಾಗದಿಂದ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ನಾವು ಇಲ್ಲಿಂದ ಅಪ್ಲೋಡ್ ಮಾಡ್ತೀವಿ, ಅದೊಂದು ವಿಚಾರ. ಇನ್ನು ಅದಕ್ಕಿಂತನೂ ಹೆಚ್ಚಾಗಿ ನಮಗೆ ಗೊತ್ತಿರುವಂತೆ ಕ್ರಿಯೇಟರ್ ಸ್ಟುಡಿಯೋ ಅಂತ ಒಂದು ಭಾಗ ಇದೆ, ಅಲ್ಲಿಂದನೂ ಬೇಕಿದ್ರೆ ನಾವು ಅಪ್ಲೋಡ್ ಮಾಡಬಹುದು. ಅದೇ ರೀತಿ ಎಡಿಟ್ ಕೂಡ ಮಾಡಬಹುದು. ಸೊ ಅದು ಕೂಡ ನಾವು ಇವತ್ತು ಹೇಗೆ ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀವಿ. ನೋಡಿ, ಇದು ಚಾನಲ್, ಇದು ಚಾನಲ್ನ ಈ ಚಾನಲ್ನ ಕ್ರಿಯೇಟರ್ ಸ್ಟುಡಿಯೋ ಅಂತ ಕರಿತೀವಿ ಫೇಸ್ಬುಕ್ ಇಂದು. ಆ ಫೇಸ್ಬುಕ್ಕಿನ ಭಾಗದಿಂದನೂ ಕೂಡ ನಾವು ಇಲ್ಲಿಂದನೂ ಅಪ್ಲೋಡ್ ಮಾಡಬಹುದು, ಈ ಭಾಗದಿಂದನೂ ಅಪ್ಲೋಡ್ ಮಾಡಬಹುದು ಮತ್ತು ಎಡಿಟ್ಗಳನ್ನು ಮಾಡಬಹುದು. ಓಕೆ, ಸೊ ಇದು ಕ್ರಿಯೇಟರ್ ಸ್ಟುಡಿಯೋ. ಹಾಗಾದ್ರೆ ಬಿಗಿನಿಂಗ್ ನಾನು ಹೇಳಿದಂತೆ ಫೇಸ್ಬುಕ್ ಇಂದ ಹೇಗೆ ನಿಯಂತ್ರಿಸೋದು ಅಂತ ಸ್ವಲ್ಪ ನೋಡೋಣ. ಅದಾದ್ಮೇಲೆ ಕ್ರಿಯೇಟರ್ ಸ್ಟುಡಿಯೋ ಇಂದ ಯಾವ ರೀತಿ ಅದನ್ನು ಈಸಿಯಾಗಿ ಮಾಡಬಹುದು, ಈ ರೀತಿ 2 ಅಂಶಗಳನ್ನ ಈ ವಿಡಿಯೋದಲ್ಲಿ ಸರಿಯಾಗಿ ಚರ್ಚೆ ಮಾಡಿದ್ದೀವಿ. ಓಕೆ, ಸೊ ಈಗ ಮೊದಲನೇ ಭಾಗದಲ್ಲಿ ನಿಮಗೆ ಇಲ್ಲಿ ನೋಡಿ ಒಂದು ಫ್ಲಾಗಿನ ಸಿಂಬಲ್ ಕೊಟ್ಟಿದ್ದಾರೆ. ಅಂದ್ರೆ ಯಾರಾದ್ರೂ ಬಿಸ್ನೆಸ್ ಪೋರ್ಟಲ್ ನ ಓಪನ್ ಮಾಡಿದ್ರೆ ಈ ಫ್ಲಾಗ್ ಓಪನ್ ಆಗಿರುತ್ತೆ. ಓಕೆ, ಸೊ ಫ್ಲಾಗ್ ಅನ್ನು ಉಪಯೋಗಿಸ್ಬಿಟ್ಟು ನಿಮಗೆ ಎಷ್ಟು ಚಾನಲ್ ಇದೆ ಅವುಗಳನ್ನ ನೀವು ನೋಡಬಹುದು. ಜಸ್ಟ್ ಫ್ಲಾಗ್ ಅನ್ನು ಓಪನ್ ಮಾಡಿದೆ, ಪೇಜ್ ಯು ಮ್ಯಾನೇಜ್ ಅಂತ ತೋರಿಸ್ತಾ ಇದೆ. ಪೇಜ್ ಯು ಮ್ಯಾನೇಜ್ ಅಂತ ಹೇಳಿದ್ರೆ ನಿಮ್ಮ ಹೆಸರಿನಲ್ಲಿ ಎಷ್ಟಕ್ಕೊಂದು ಫೇಸ್ಬುಕ್ಕಿನ ಚಾನೆಲ್ಗಳಿದೆ ಅದನ್ನೆಲ್ಲ ಇಲ್ಲಿ ತೋರಿಸ್ತದೆ. ಇದು ಎಷ್ಟಕ್ಕೊಂದಿದೆ ಅದನ್ನ ತೋರಿಸ್ತದೆ, ರೈಟ್? ಓಕೆ, ಸೊ ಈಗ ಯಾವ್ದನ್ನ ನೀವು ಮ್ಯಾನೇಜ್ ಮಾಡಬೇಕು ಅದನ್ನು ಓಪನ್ ಮಾಡಿ. ಓಪನ್ ಮಾಡುವಾಗ ಈ ರೀತಿ ತೋರಿಸ್ತದೆ, ರೈಟ್? ಓಕೆ, ಸೊ ಇದು ಕ್ರಿಯೇಟ್ ಪೋಸ್ಟ್ ಅಂತೇಳಿ ಮೊದಲೇ ಬರ್ತಿರೋದು. ಇದನ್ನ ಮೇಲ್ಗಡೆ ಒಂಚೂರು ಒತ್ತುಕೊಳ್ಳಿ, ರೈಟ್? ಇದು ನಿಮ್ಮ ಚಾನಲ್ ಇದು. ಓಕೆ, ಸೊ ಇದೊಂದು ನನ್ನ ಮಲಯಾಳ ಚಾನಲ್. ಇದು ಮಲಯಾಳ ಚಾನೆಲ್ ನಲ್ಲಿ ಎಷ್ಟು ಪೋಸ್ಟ್ ರೀಚ್ ಆಗ್ತಿದೆ ಅಂತೆಲ್ಲ ತೋರಿಸ್ತಾ ಇದೆ, ರೈಟ್? ಇಲ್ಲಿ ಈಗ ನಾವು ವಿಡಿಯೋವನ್ನ ಕ್ರಿಯೇಟ್ ಮಾಡಬೇಕು ಅಥವಾ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಕ್ರಿಯೇಟ್ ಮಾಡ್ತೀರಿ. ಇಲ್ಲೊಂದು ಕೆಳಗಡೆ ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ, ಕ್ರಿಯೇಟ್ ಪೋಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ರೈಟ್? ಅಥವಾ ಇಲ್ಲಿಂದನೂ ನೀವು ಕ್ರಿಯೇಟ್ ಪೋಸ್ಟ್ ಅನ್ನು ಮಾಡ್ಕೋಬಹುದು. ಇಲ್ಲಿಂದ ಅಂದ್ರೆ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ ನಂತರ ನೀವು ಅದನ್ನು ಪೋಸ್ಟ್ ಮಾಡುವಂತ ಜಾಗ ಇದು, ರೈಟ್? ಓಕೆ, ಸೆಕೆಂಡ್ ಅಂತ ಹೇಳಿದ್ರೆ ನೀವು ಇಲ್ಲಿಂದ ನೀವು ಸ್ಟೋರೀಸ್ ಅನ್ನ ಆಡ್ ಮಾಡ್ಕೊಳ್ಬಹುದು. ನಿಮ್ಮ ಚಾನಲ್ಗೆ ಬರುವಂತಹ ಸ್ಟೋರೀಸ್ ಗಳನ್ನ ಆಡ್ ಮಾಡೋದು ಇಲ್ಲಿಂದ. ಓಕೆ, ಜಸ್ಟ್ ನೀವು ಆ ಪ್ರೊಫೈಲ್ ಮೇಲೆ ಮುಟ್ಟಿದ್ರೆ ಸಾಕು, ನಿಮಗೆ ಬೇರೊಂದು ಐಕಾನ್ ಓಪನ್ ಆಗ್ತದೆ. ಓಕೆ, ಎಸ್, ನಿಮ್ಮ ಪ್ರೊಫೈಲ್ ಓಪನ್ ಆಯ್ತು. ತದನಂತರ ಇಲ್ಲಿ ಪ್ಲಸ್ ಬಟನ್ ಇದೆ ನೋಡಿ, ಈ ಪ್ಲಸ್ ಬಟನ್ ಉಪಯೋಗಿಸ್ಬಿಟ್ಟು ನೀವು ಸ್ಟೋರೀಸ್ ಅನ್ನ ಆಡ್ ಮಾಡ್ತೀರಿ. ಓಕೆ, ಸೊ ಇದು ಒಂದು ಕೆಲಸ. ಸ್ವಲ್ಪ ಹಿಂದಕ್ಕೆ ಹೋದೆ. ನೆಕ್ಸ್ಟ್ ನೀವು ರೀಲ್ ಗಳನ್ನ ಆಡ್ ಮಾಡಬೇಕು ಅಂದ್ರೆ ಇಲ್ಲಿಂದ ಆಡ್ ಮಾಡಬಹುದು. ನೋಡಿ, ಇಲ್ಲೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸ್ಟೋರೀಸ್ ಆಡ್ ಮಾಡಕ್ಕೆ ಅಲ್ಲಿ ಹೋಗ್ಬೇಕಂತೂ ಇಲ್ಲ, ಇಲ್ಲಿಂದನೂ ಆಡ್ ಮಾಡಬಹುದು, ರೈಟ್? ಓಕೆ, ಸೊ ಈಗ ನಾನು ಕ್ರಿಯೇಟ್ ಪೋಸ್ಟ್ ಅಂತ ಕೊಟ್ಟೆ. ಕ್ರಿಯೇಟ್ ಪೋಸ್ಟ್ ಅಂತ ಕೊಟ್ಟಿದ ತಕ್ಷಣ ಈ ರೀತಿ ಬಂತು, ರೈಟ್? ಆಮೇಲೆ ನೀವು ಯಾವ್ದಾದ್ರು ಒಂದು ವಿಡಿಯೋನ ಆಡ್ ಮಾಡಬೇಕು. ನೋಡಿ, ಈ ರೀತಿ ವಿಡಿಯೋ ಮೇಲೆ ಓದ್ತದೆ. ವಿಡಿಯೋನ ಫೋಟೋನ ಯಾವ್ದು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಈಗ ಸದ್ಯಕ್ಕೆ ಯಾವುದೋ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಲಿದ್ದೇನೆ. ಓಕೆ, ಈ ರೀತಿ ನಿಮ್ಮ ಮೆಮೊರಿ ಕಾರ್ಡಿಗೆ ಅದು ಕನೆಕ್ಟೆಡ್ ಆಯಿತು. ಮೆಮೊರಿ ಕಾರ್ಡಿಗೆ ಕನೆಕ್ಟ್ ಆದಮೇಲೆ ನೀವು ಅದನ್ನ ಏನು ಮಾಡಬೇಕು, ಯಾವ್ದನ್ನಾರು ಒಂದು ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ನಾನೀಗ ಜಸ್ಟ್ ಡೆಮೋ ತೋರಿಸ್ತಿರೋದಷ್ಟೇ. ಈಗ ಒಂದು ವಿಡಿಯೋ ಈ ರೀತಿ. ಓಕೆ, ಸೊ ಈ ರೀತಿ ನೆಕ್ಸ್ಟ್ ಅಂತ ಕೊಟ್ಬಿಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ಆ ವಿಡಿಯೋ ಇಲ್ಲಿ ಬರ್ತದೆ. ಎಸ್, ಅದಾದ್ಮೇಲೆ ಇದಕ್ಕೆ ನೀವು ಏನ್ ಮಾಡಬೇಕು, ಟೈಟಲ್ ಜನರೇಟ್ ಮಾಡಬೇಕು. ಪೋಸ್ಟ್ ನಲ್ಲಿ ಏನ್ ಬರೀತೀರಿ ಅದು ಟೈಟಲ್ ಜನರೇಟ್ ಮಾಡ್ತೀರಿ. ಯಾವ ಭಾಷೆಯಲ್ಲಿ ನೀವು ಮಾಡ್ತೀರಿ ಅದೇ ಟೈಟಲ್ ನ ನೀವು ಜನರೇಟ್ ಮಾಡಿ. ಓಕೆ, ನಂತರ ನೀವು ಶೇರ್ ಕೊಡ್ತೀರಿ. ಶೇರ್ ಕೊಟ್ಟಾಗ ಅದೇನಾಗುತ್ತೆ, ಇಲ್ಲಿಂದ ಪೋಸ್ಟ್ ಆಗ್ತದೆ. ಶೇರ್ ಅಂತ ಕೊಟ್ಟಾಗ ಪೋಸ್ಟ್ ಆಗ್ತದೆ, ರೈಟ್? ಓಕೆ, ಸೊ ಇದನ್ನ ನಾನು ಜಸ್ಟ್ ಡಿಸ್ಕಾರ್ಡ್ ಅಂತೇಳಿ ಹಿಂದಕ್ಕೆ ಬರ್ತಾ ಇದ್ದೀನಿ ನೋಡಿ. ಓಕೆ, ಇದು ಒಂದು ಕೆಲಸ. ಇದಾದ ಮೇಲೆ ನಿಮಗೆ ಇದನ್ನ ಮ್ಯಾನೇಜ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇದಾವೆ ನೋಡಿ, ಅವ್ನು ನೋಡ್ಬಿಟ್ಟು ಮ್ಯಾನೇಜ್ ಮಾಡಬಹುದು. ತುಂಬಾ ಕೆಲಸಗಳು ಇಲ್ಲಿ ಆಗಲ್ಲ. ಒಂದನೇ ಕೆಲಸ ಅಂತ ಹೇಳಿದ್ರೆ ಟೈಟಲ್ ಬರೀಬಹುದು, ಎರಡನೇದು ಡಿಸ್ಕ್ರಿಪ್ಷನ್ ಬರೀಬಹುದು. ಓಕೆ, ಅಂಡ್ ದೆನ್ ಬೂಸ್ಟ್ ಬಟನ್ ಒಂದಿದೆ, ಅದನ್ನು ಬೇಕಿದ್ರೆ ನೀವು ಆನ್ ಮಾಡ್ಕೊಳ್ಬಹುದು. ಶೇರ್ ಕೊಡ್ಬೋದು, ಅಂದ್ರೆ ಬೂಸ್ಟ್ ಬಟನ್ಗೆ ಬೇಕಾದಂತಹ ಶೇರ್ಗಳನ್ನು ಕೊಡ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಕೆಲಸಗಳು ಇಲ್ಲಿಂದ ನಡೆಯಲ್ಲ. ಹಾಗಾದ್ರೆ ಮುಂದೆ ನೀವೇನ್ ಮಾಡಬೇಕು, ಮುಂದೆ ನೀವು ಹೋಗ್ಬೇಕಾಗಿದ್ದೆ ಕ್ರಿಯೇಟರ್ ಸ್ಟುಡಿಯೋನಲ್ಲಿ. ಓಕೆ, ಸೊ ವಾಪಸ್ ಬರ್ತೀರಿ. ಇಲ್ಲಿ ನಿಮಗೆ ಕ್ರಿಯೇಟರ್ ಸ್ಟುಡಿಯೋ ಅಂತ ಮತ್ತೊಂದು ಆ್ಯಪ್ ಇದೆ, ರೈಟ್? ಇದನ್ನೇ ಕ್ರಿಯೇಟರ್ ಸ್ಟುಡಿಯೋ ಅಂತ ಕರಿತೀವಿ. ಪ್ಲೇಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಅದನ್ನು ಉಪಯೋಗಿಸ್ತೀರಿ. ಅದನ್ನು ಉಪಯೋಗಿಸ್ಬಿಟ್ಟು ಬಾಕಿ ಕೆಲಸಗಳನ್ನ ನಾವು ಮಾಡಬಹುದು. ಮೊದಲೆಲ್ಲ ನಾವು ಕ್ರೋಮ್ ಅನ್ನು ಉಪಯೋಗಿಸಿ ಮಾಡ್ತಾ ಇದ್ವಿ. ಕ್ರೋಮ್ ನಲ್ಲಿ 1/4 ಕೆಲಸ ಆಗ್ತಾ ಇತ್ತು. ಆದ್ರೆ ಇದರಿಂದ ಸ್ವಲ್ಪ ಈಸಿ ಮಾಡಿದ್ದಾರೆ.
ಇದರಲ್ಲೂ ಒಂದು 90% ಕೆಲಸ ಆಗ್ತದೆ, ಬಟ್ ಒಂದು 5% ಆಗಲ್ಲ. ಗಡಿಬಿಡಿಯಲ್ಲಿ ಬೇಗ ಆಗಬೇಕು ಅಂದರೆ ಇಷ್ಟ ಆಗ್ತದೆ. ಓಕೆ, ಸೊ ಇಲ್ಲಿ ನಿಮ್ಮ ಚಾನಲ್ ಸೆಲೆಕ್ಟ್ ಮಾಡುವಂಥ ಭಾಗ ಇದು ಮೇಲ್ಭಾಗ. ಓಕೆ, ಇಲ್ಲಿಂದಲೂ ಬೇಕಿದ್ರೆ ನೀವು ಪೋಸ್ಟ್ಗಳನ್ನ ಮಾಡ್ಬೋದು. ನೋಡಿ, ಇಲ್ಲಿ ಪೋಸ್ಟ್ ಆಡ್ ಮಾಡುವಂಥ ಜಾಗ ಇದೆ. ಹಿಂಗೆ ಒತ್ತಿದ್ರೆ ಸಾಕು, ಇಲ್ಲಿ ತೋರಿಸ್ತಾ ಇದೆ ಯಾವ ಪೋಸ್ಟ್ ಅಂತ ತೋರಿಸ್ತಾ ಇದೆ. ಎಲ್ಲಿಂದ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಅಂತ ಹೇಳಿದ್ವಲ್ಲ. ವಿಡಿಯೋ ಬೇಕಾದ್ರೆ ಇಲ್ಲಿಂದ, ಫೋಟೋ ಬೇಕಾದ್ರೆ ಇಲ್ಲಿಂದ, ಲೈವ್ ಹೋಗಿದ್ದಾರೆ ಇಲ್ಲಿಂದ. ಈ ರೀತಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಆಚೆ ಈಚೆ ಹೋದ್ರೆ ಇನ್ನೂ ಸ್ವಲ್ಪ ಆಪ್ಷನ್ಸ್ ಇದಾವೆ. ಅದು ಪೋಸ್ಟ್ ಮಾಡುವಂಥ ಜಾಗ. ಓಕೆ, ಇದು ಫ್ರಂಟ್ ಪೇಜ್, ಇದು ಮೊದಲನೇ ಪೇಜ್. ಇದು ನೀವು ಇದನ್ನ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮುಟ್ಟಿದ್ರೆ ಸಾಕು, ಈ ವಿಡಿಯೋ ವಾಚ್ ಮಾಡ್ಬೋದು. ಬಟ್ ನಿಮಗೆ ನಿಮ್ಮ ವಿಡಿಯೋವನ್ನು ನೀವು ವಾಚ್ ಮಾಡಬಾರ್ದಲ್ವಾ. ಓಕೆ, ಸೊ ಸೆಕೆಂಡ್ ಆಪ್ಷನ್ ಹೋಗ್ತೀರಿ. ಸೆಕೆಂಡ್ ಆಪ್ಷನ್ ಅಂದ್ರೆ ಎಡಿಟ್ ಮಾಡುವಂತ ಆಪ್ಷನ್ ಇಲ್ಲಿ ಕೆಳಗಡೆ ಇದೆ ನೋಡಿ, ಅದನ್ನು ಒತ್ತಿದ್ರೆ ಸಾಕು. ಎಡಿಕ್ಟ್ ಆಪ್ಷನ್ಸ್ ಕರ್ಕೊಳ್ತದೆ. ಎಡಿಕ್ಟ್ ಅಂತ ಹೇಳಿದ್ರೆ ನೀವು ಏನ್ ಮಾಡಬೇಕು. ಈಗ ಸದ್ಯಕ್ಕೆ ನಾನೀಗ ಯಾವುದೋ ಒಂದು ವಿಡಿಯೋವನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ಎಡಿಟ್ ಮಾಡಕ್ ಹೋಗ್ತಾ ಇದ್ದೀನಿ ಈ ರೀತಿ. ಓಕೆ, ಈಗ ನೋಡಿ ಇನ್ನೂ ಸ್ವಲ್ಪ ಬಟನ್ಸ್ ಕರ್ಕೊಂತು ಇಲ್ಲಿ. ಇದು ನೋಡಿ, ಇದು ಪ್ಲೇ ಬಟನ್. ಇದು ಪ್ಲೇ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಅದ್ರ ಕೆಳಗಡೆ ನೋಡಿ ಪೆನ್ಸಿಲ್ ಬಟನ್ ಕೊಟ್ಟಿದ್ದಾರೆ. ಅದು ಎಡಿಟ್ ಮಾಡುವಂತ ಜಾಗ. ನೋಡಿ, ಅದನ್ನ ಮುಟ್ ನೋಡಿ, ಎಡಿಟ್ ಅಂತೇಳಿ ಬಂತು. ಸೊ ಇಲ್ಲಿ ನೀವು ಏನ್ ಬರ್ದಿದ್ದೀರಿ ಅದನ್ನೆಲ್ಲ ಬೇಕಾದ್ರೆ ಎಡಿಟ್ ಮಾಡ್ಬೋದು. ನೋಡಿ, ಈ ರೀತಿ ಬರ್ದಿರೋ ಭಾಗಗಳನ್ನ ಎಡಿಟ್ ಮಾಡ್ಬೋದು. ಇದು ಮೇಲ್ಗಡೆ ಬರ್ದಿರೋದು ಟೈಟಲ್. ಇದು ಎಸ್, ಇದು ಟೈಟಲ್. ಇದು ಅದ್ರ ಕೆಳಗಡೆ ಇಲ್ಲಿದೆಯಲ್ಲ, ಇದೇನಿದು ಡಿಸ್ಕ್ರಿಪ್ಷನ್. ಇಲ್ಲಿ ಏನ್ ಬೇಕಾದ್ರೂ ನೀವು ಎಡಿಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಿಮಗೆ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ, ಥಂಬ್ನೇಲ್ಸ್ ಆಡ್ ಮಾಡಬೇಕು. ಥಂಬ್ನೇಲ್ಸ್ ಆಡ್ ಮಾಡಕ್ಕೆ ಕೊಟ್ಟಿರೋ ಜಾಗ ಇದು. ಥಂಬ್ನೇಲ್ಸ್ ಅಂತ ಹೇಳಿದ್ರೆ ಗೊತ್ತಲ್ವಾ, ಈ ರೀತಿ ಒಂದು ಅಟ್ರಾಕ್ಟಿವ್ ಫೋಟೋವನ್ನ ರೆಡಿ ಮಾಡಿಬಿಟ್ಟು ಕ್ಯಾನ್ವಾ ಆ್ಯಪ್ ಅದನ್ನು ಉಪಯೋಗಿಸಿ ನೀವೇನ್ ಮಾಡ್ತೀರಿ, ಇಲ್ಲಿಂದ ಅದಕ್ಕೆ ಥಂಬ್ನೇಲ್ಸ್ ಆಡ್ ಮಾಡ್ತೀರಿ. ಥಂಬ್ನೇಲ್ಸ್ ಅಂದ್ರೆ ಗೊತ್ತಲ್ವಾ, ಒಂದು ವಿಡಿಯೋ ಮಾಡಿರ್ತೀವಿ, ಆ ವಿಡಿಯೋದ ಫ್ರಂಟ್ ಪೇಜ್ ಅಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಒಂದು ಫೋಟೋವನ್ನ ಆಡ್ ಮಾಡಿರ್ಬೇಕು. ಅದನ್ನೇ ಥಂಬ್ನೇಲ್ಸ್ ಅಂತ ಕರಿತೀವಿ. ಅದನ್ನ ಆಡ್ ಮಾಡಕ್ಕೆ ಬಹಳ ಈಸಿ ಇಲ್ಲಿ. ಹಾಗಾದ್ರೆ ಏನೇನು ಟೈಪ್ ಹೊಡಿಬಹುದು ನೋಡಿ. ಮೈನ್ ಆಗಿ ಟೈಟಲ್ ಬಂದಿದೆ. ಎರಡನೇದು ಡಿಸ್ಕ್ರಿಪ್ಷನ್ ಟೈಪ್ ಹೊಡಿಬಹುದು ಏನ್ ಬೇಕಿದ್ರು. ದೆನ್ ಥಂಬ್ನೇಲ್ಸ್ ಆಡ್ ಮಾಡಬಹುದು. ಇಷ್ಟು 3 ಕೆಲಸಗಳು ಇಲ್ಲಿ ನಡೀತದೆ. ಓಕೆ, ಆಮೇಲೆ ಸೇವ್ ಅಂತ ಕೊಟ್ರೆ ಸಾಕು. ಈಗ ನಾವೇನು ಇಲ್ಲಿ ಟೈಪ್ ಹೊಡಿಲಿಲ್ಲ. ಈಗ ಜಸ್ಟ್ ನಾನು ಬೇರೆ ಏನಾದ್ರು ಟೈಪ್ ಹೊಡಿತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಯಾಕೆಂದ್ರೆ ಒಂದ್ಸರಿ ಬಂದ ಮೇಲೆ ಏನಾದ್ರು ಒಂದು ಎಡಿಟ್ ಮಾಡ್ಬೇಕಲ್ವಾ, ಅದಕ್ಕೆ ವಾಟ್ಸ್ಆಪ್ ಸ್ಟೋರೀಸ್ ಅಂತ ಟೈಪ್ ಹೊಡೆದು ಸೆಲೆಕ್ಟ್ ಮಾಡಿದೆ, ಒಂದು ಆರೋ ಮಾರ್ಕ್ ಕೊಟ್ಟೆ. ಓಕೆ, ಎಸ್ ನೋಡಿ, ಈಗ ನಾನು ಅದನ್ನ ಸೇವ್ ಮಾಡಕ್ ಹೋಗ್ತಾ ಇದ್ದೀನಿ. ಓಕೆ, ಇದನ್ನು ಆಲ್ರೆಡಿ ಮಾಡಿಟ್ಟಿದ್ದೆ. ಮಾಡ್ತಾ ಇದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ, ಅದಕ್ಕೆ ಸೇವ್ ಕೊಡ್ತಾ ಇದ್ದೀನಿ. ಸೇವ್ ಅಂತ ಕೊಟ್ಟಾಗ ಅದು ಸೇವ್ ಆಗ್ತದೆ. ನೋಡಿ, ಸೇವಿಂಗ್ ಅಂತ ತೋರಿಸ್ತು, ಸೇವ್ ಆಯ್ತು. ಓಕೆ, ಅಂಡ್ ದೆನ್ ನಿಮಗೆ ಬೇಕು ಅಂದ್ರೆ ನಿಮ್ಮ ವಿಡಿಯೋನ ಪೂರ್ತಿ ಡೀಟೇಲ್ಸ್ಗಳನ್ನ ಈ ಕೆಳಭಾಗದಲ್ಲಿ ನೋಡ್ಬೋದು. ಇಷ್ಟು ಕೆಲಸ ಇದ್ರಲ್ಲಿ ಆಗ್ತದೆ. ಮತ್ತೆ ಇಲ್ಲೊಂದು ನೋಡಿ, ಬೂಸ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಹಣವನ್ನ ಖರ್ಚು ಮಾಡಿ ಬೂಸ್ಟ್ ಮಾಡೋದಾದ್ರೆ ಈ ಭಾಗದಿಂದ ಮಾಡಬಹುದು. ಹಣವನ್ನು ಖರ್ಚು ಮಾಡಿ ನಿಮ್ಮ ವಿಡಿಯೋವನ್ನ ಫಸ್ಟ್ ಟೈಮ್ ಎಲ್ಲ ಜನಗಳಿಗೆ ಹೆಚ್ಚಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಯಿಂದ ಸ್ವಲ್ಪ ಖರ್ಚಾಗ್ತದೆ. ಹಣವನ್ನು ನೀವು ಖರ್ಚು ಮಾಡಿ ಜನಗಳಿಗೆ ರೀಚ್ ಆಗುವಂತೆ ಮಾಡ್ಕೊಳ್ಬಹುದು. ನೋಡಿ, ಈ ವಿಡಿಯೋವನ್ನು ಉಪಯೋಗಿಸ್ತಾ ಇದ್ದೀರಿ, ಎಷ್ಟು ಜನರಿಗೆ ರೀಚ್ ಆಗಬೇಕು, ಎಷ್ಟು ರೂಪಾಯಿ ಖರ್ಚಾಗ್ತದೆ, ಇದು ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ. ಓಕೆ, ಈ ರೀತಿ ಬೂಸ್ಟ್ ನಾವು ಅಂತೇಳಿ ಕೊಟ್ರೆ ಈ ವಿಡಿಯೋ ಜನಗಳಿಗೆ ರೀಚ್ ಆಗೋ ರೀತಿ ಬೂಸ್ಟ್ ಆಗ್ತದೆ. ಓಕೆ, ಅಂದ್ರೆ ಫೇಸ್ಬುಕ್ಕಿಗೆ ಸ್ವಲ್ಪ ಹಣ ಹೋಗ್ತದೆ. ಇದು ಬೇಕಿದ್ರೆ ಮಾಡ್ಬೋದು, ಬೇಡದಿದ್ರೆ ಮಾಡುವಂತ ಅವಶ್ಯಕತೆ ಇಲ್ಲ. ಆಟೋಮೆಟಿಕಲಿ ಒಂದು 2 years ನೀವು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಸಾಕು, ನಿಮ್ಮ ಚಾನಲ್ ಮುಂದಕ್ಕೆ ಬಂದೇ ಬರುತ್ತೆ. 2 years ಪ್ರತಿದಿನ ಒಂದೊಂದು ವಿಡಿಯೋಗಳನ್ನ ನೀವು ಅಪ್ಲೋಡ್ ಮಾಡ್ತೀರಿ. ಅವಾಗ ಎಷ್ಟಾಗುತ್ತೆ? 2 years ಅಂತ ಹೇಳಿದ್ರೆ ಆಲ್ಮೋಸ್ಟ್ 600 days ಇದೆ. 600 days ಬರುತ್ತೆ 2 yearsಗೆ. 600 ವಿಡಿಯೋ ಬರುತ್ತೆ. 600 ವಿಡಿಯೋದಿಂದನೇ ರೀಚಿಂಗ್ ಆಗುತ್ತೆ. ಈ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಂದಿನ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ಗೆ ಸೇರ್ಪಡೆಯಾಗಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.